ನಾರ್ವೆ ಹಾಗೂ ಸ್ವಿಟ್ಜರ್ಲೆಂಡಿನ 5 ಮಂದಿ ರೋಟರಿ ಕ್ಲಬ್ ಸದಸ್ಯರ ತಂಡ ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಗ್ರಾಮದಲ್ಲಿರುವ ಸಿದ್ದಕಟ್ಟೆ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದೆ. ಈ ಶಾಲೆಯಲ್ಲಿ ನಾರ್ವೆ ಹಾಗೂ ಸ್ವಿಟ್ಜರ್ಲೆಂಡ್ ರೋಟರಿ ಕ್ಲಬ್ನ ಆರ್ಥಿಕ ನೆರವಿನಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಬಾಲಕಿಯರ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಶಾಲಾ ಕೊಠಡಿಗಳ ಪುನರ್ ನವೀಕರಣ ಹಾಗೂ ಟೈಲ್ಸ್ ಅಳವಡಿಕೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಶಾಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ರೋಟರಿ ಕ್ಲಬ್ ವಲಯ 3181ರ ಗವರ್ನರ್ ಜೋಸೆಫ್ ಮ್ಯಾಥ್ಯೂ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆರ್ಥಿಕ ಸಹಕಾರ ನೀಡಿದ ವಿದೇಶಿ ರೋಟರಿ ಸದಸ್ಯರಿಗೆ ವಿದ್ಯಾರ್ಥಿಗಳು ಆರತಿ ಬೆಳಗಿ ತಿಲಕ ಇಟ್ಟು ತಾಂಬೂಲ ನೀಡಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿಕೊಂಡರು. ಅಲ್ಲದೆ ಅವರನ್ನು ಸನ್ಮಾನಿಸಲಾಯಿತು. ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ನಾರ್ವೆ ಹಾಗೂ ಸ್ವಿಟ್ಜರ್ಲೆಂಡಿನ ರೋಟರಿ ಸಂಸ್ಥೆಗಳ ಸಹಕಾರದಿಂದ ಸಿದ್ದಕಟ್ಟೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಅನುಕೂಲದ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವುದು ಅಭಿನಂದನೀಯ ಕಾರ್ಯ ಎಂದರು. ಈ ಶಾಲೆಗೆ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡಿನ ರೋಟರಿ ಕ್ಲಬ್ ವತಿಯಿಂದ ಶೌಚಾಲಯ, ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಮತ್ತು 5 ಕೊಠಡಿಗಳಿಗೆ ಟೈಲ್ಸ್ ವ್ಯವಸ್ಥೆ ಮಾಡಿದ್ದು, ಈ ದಿನ ಅಲ್ಲಿಯ ಪ್ರತಿನಿಧಿಗಳು, ರೋಟರಿ ಪ್ರತಿನಿಧಿಗಳು ಕೂಡ ಈ ದಿನ ಭೇಟಿ ಮಾಡಿ ಈ ದಿನ ಮತ್ತು ಇಲ್ಲಿಯ ಅಧ್ಯಕ್ಷರುಗಳು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರಿ ಶಾಲೆಗೆ ಹೀಗೆ ರೋಟರಿ ಸಂಸ್ಥೆಯ ಕೊಡುಗೆ ಮತ್ತು ದಾನಿಗಳ ಕೊಡುಗೆ ಇಂದ ಒಳ್ಳೆಯ ಒಂದು ಅದ್ಭುತವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲಾಖೆ ಪರವಾಗಿ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭ ಶಾಲಾ ಉಪಪ್ರಾಂಶುಪಾಲ ರಮಾನಂದ, ರೋಟರಿ ಕ್ಲಬ್ 3181ರ ಸಹಾಯಕ ಗವರ್ನರ್ ರಿತೇಶ್ ಬಾಳಿಗ, ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಶಿವಾನಿ ಬಾಳಿಗ, ಕಾರ್ಯದರ್ಶಿ ಸ್ಮಿತಾ ಸಲ್ದಾನ, ತಾಲೂಕು ಪಂಚಾಯತ್ ಸದಸ್ಯ ಪ್ರಭಾಕರ ಪ್ರಭು, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್ ಗೌಡ ಹಾಗೂ ಶಾಲಾ ಶಿಕ್ಷಕರು ಮೊದಲಾದವರು ಉಪಸ್ಥಿತರಿದ್ದರು. Amongst the Rotarians from Norway and Switzerland, it is because of their contribution the government school of Siddakatte could make a wonderful toilet block as well as put tiles and a good flooring for the government school classrooms here. The Rotary Club of Bandwal has taken the initiative through the Interact Club of this school, and they have done a wonderful job. It's a great pleasure and an honor to be able to help in a small way with the very impressive work that is being done here at the Siddakatte school. And we are all very impressed and very grateful to the staff and faculty and to all the pupils and also to the local Rotary clubs who has made this possible. Without their warm and friendly cooperation, there's nothing we could have done.